ಇನ್ನು ಮಂಗಳೂರು ಹೊರವಲಯದ ತಲಪಾಡಿಯ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಸ್ಕೋಪ್ ಆಫ್ ಕ್ಲಾಸಿಕಲ್ ಮೆಡಿಸಿನ್ಸ್ ಇನ್ ಕ್ಲಿನಿಕಲ್ ಪ್ರಾಕ್ಟೀಸ್ ಎಂಬ ವಿಚಾರದ ಕುರಿತು ವಿಚಾರ ಸಂಕಿರಣ ಆಸ್ಪತ್ರೆಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಅಧಿಕಾರಿ ಮತ್ತು ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಎಂ ಪುರಾಣಿಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ತಾಯಿಯಂತೆ ಅತ್ಯಂತ ಪೂಜನೀಯವಾದ ವೈದ್ಯಕೀಯ ಶಾಸ್ತ್ರವಾಗಿದೆ. ಈ ಅಪೂರ್ವ ಚಿಕಿತ್ಸಾ ಪದ್ಧತಿಯ ಕುರಿತಾಗಿ ಅಪಾರ ಗೌರವ ಹಾಗೂ ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವೈದ್ಯರುಗಳು ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಆದರೆ ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಮಾತೃಭಾಷೆ ಸಂಸ್ಕೃತ, ಹಿಂದಿ, ಕನ್ನಡ ಇದರಲ್ಲಿ ಯಾವುದೇ ಕೊರತೆ ಇಲ್ಲ. ನಾನು ಹೊರದೇಶಕ್ಕೆ ಹಿಂದೆ ಕೂಡ ಹೋಗಿದ್ದೇನೆ, ಚೈನಾಕ್ಕೆ 2 ಸರ್ತಿ ಹೋಗಿದ್ದೇನೆ, ತುಂಬ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ಇತ್ಯಾದಿ ಹೋಗಿದ್ದೇನೆ. ನಾನು ಕಂಡುಕೊಂಡಂಥ ಒಂದು ಸತ್ಯ ಏನು ಅಂತಂದರೆ, ಮೊನ್ನೆ ಜರ್ಮನಿ, ಫ್ರಾನ್ಸ್, ಇಟಾಲಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿಯ ಜನಗಳಿಗೆ ಇಂಗ್ಲಿಷ್ ಗೊತ್ತೇ ಇಲ್ಲ ಸರ್. ನೀವು ಹೋಗಿರ್ಬೋದು, ಇಂಗ್ಲಿಷ್ ಏನೂ ಗೊತ್ತಿಲ್ಲ. ವ್ಯವಹಾರ ಮಾಡಬೇಕಿದ್ರೆ ಮಾತ್ರ ಅವರು ಸ್ವಲ್ಪ ಇಂಗ್ಲಿಷ್ ಕಲ್ತಿರ್ತಾರೆ. ವೈದ್ಯರತ್ನಂ ಔಷಧ ಶಾಲೆ ತ್ರಿಶೂರ್ ಇದರ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಲಾಲ್ ಅಲತ್ತೂರು ಆಯುರ್ವೇದದಲ್ಲಿ ತಿಳಿಸಲಾದ ಕೆಲವೊಂದು ಔಷಧ ಯೋಗಗಳು ಮತ್ತು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಕಂಡುಕೊಂಡಂತಹ ಫಲಿತಾಂಶಗಳನ್ನು ವೈದ್ಯರುಗಳೊಂದಿಗೆ ಹಂಚಿಕೊಂಡರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.